ಒಕ್ಕಲಿಗ ಗೌಡ ಸೇವಾ ಸಂಘ ಮತ್ತು ಸಹ ಸಂಸ್ಥೆಗಳ ಸಹಯೋಗದಲ್ಲಿ ಪುತ್ತೂರಿನ ನೂತನ ಶಾಸಕ ಸಂಜೀವ ಮಠಂದೂರು ಮತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಎಸ್ಎಲ್ ಬೋಜೇಗೌಡರಿಗೆ ಸಾರ್ವಜನಿಕವಾಗಿ ಅಭಿನಂದನಾ ಕಾರ್ಯಕ್ರಮ ತೆಂಕಿಲ ಒಕ್ಕಲಿಗ ಗೌಡ ಸಮುದಾಯ ಭವನದಲ್ಲಿ ನಡೆಯಿತು. ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅಭಿನಂದನಾ ಭಾಷಣ ಮಾಡಿದ್ರು. ಇವತ್ತು ಒಬ್ಬ ನಮ್ಮ ಸಮಾಜದ ವ್ಯಕ್ತಿ ಪುತ್ತೂರಿನ ಶಾಸಕರಾಗಿದ್ದಾರೆ. ಅವರು ಪುತ್ತೂರಿನ ಜನತೆಗೆ ಶಾಸಕರು ಆದ ಕಾರಣ ಎಲ್ಲರನ್ನ ಒಂದೇ ದೃಷ್ಟಿಯಿಂದ ನೋಡಬೇಕಾದ ವಿಶೇಷ ಜವಾಬ್ದಾರಿ ಅವರಲ್ಲಿದೆ. ಸಣ್ಣ ಪುಟ್ಟ ವ್ಯತ್ಯಾಸ ಆದರೆ ಅವರು ನಮ್ಮ ಮನೆ ಹುಡುಗ ಎಂದು ನೇರವಾಗಿ ಸಂಪರ್ಕಿಸಬೇಕು. ಜನಸಮುದಾಯ ಜನಪ್ರತಿನಿಧಿಗಳ ಜೊತೆ ಇರಬೇಕು ಎಂದು ಅವರು ಹೇಳಿದ್ರು. 5 ವರ್ಷ ಸಂಜೀವ ಮಠಂದೂರು ಈ ಒಂದು ಸಮಾಜದ ಒಬ್ಬ ಹುಡುಗನಾಗಿ ಹುಟ್ಟಿ ಬೆಳೆದು ಬಂದು ಎಲ್ಲ ಸಮಾಜದವರ ಪ್ರೀತಿಯನ್ನ ಸ್ವೀಕಾರ ಮಾಡಿ ಇಡೀ ಸಮಾಜಕ್ಕೆ ಪುತ್ತೂರಿಗೆ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಅಲ್ಲ, ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಿ, ಹೌದು ಒಬ್ಬ ಒಕ್ಕಲಿಗ ಸಮಾಜದ ಹುಡುಗ ಎಲ್ಲ ಸಮಾಜವನ್ನ ಪ್ರೀತಿ ಮಾಡಿದ್ದಾನೆ, ರಾಜ್ಯದ ಎಲ್ಲ ವಿಚಾರಗಳ ಬಗ್ಗೆ ಅತ್ಯಂತ ಗಂಭೀರವಾದಂಥ ಚರ್ಚೆಗಳನ್ನು ಮಾಡಿ ರಾಜ್ಯದ ಅಭಿವೃದ್ಧಿಯಲ್ಲಿ ತನ್ನ ಕೊಡುಗೆಯನ್ನು ಕೊಟ್ಟಿದ್ದಾನೆ ಅಂತ ಹೇಳುವಂಥ ಆ ಹೆಸರು ಅವರಿಗೆ ಬರಬೇಕು. ಆ ಮೂಲಕ ಈ ಸಮಾಜದ ಒಬ್ಬ ಹುಡುಗ ಅಂತ ಹೇಳಿ ಈ ಸಮಾಜಕ್ಕೂ ಆ ಕೀರ್ತಿ ಬರಬೇಕು. ಅದು ಮಹಾಲಿಂಗೇಶ್ವರನಲ್ಲಿ ನನ್ನ ಪ್ರಾರ್ಥನೆ. ಅಭಿನಂದನಾ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಸಕ ಸಂಜೀವ ಮಠಂದೂರು, ನಮ್ಮವ ನಮ್ಮ ಮನೆಯ ಮಗ ಎಂದು ಸ್ವೀಕಾರ ಮಾಡಿದ ಕಾರಣ ಹಾಗೂ ನಿಮ್ಮ ಹುಮ್ಮಸ್ಸಿನಿಂದ ಜನರ ಸೇವೆ ಮಾಡಲು ಪ್ರೇರಣೆ ಕೊಟ್ಟಿದೆ. ಮಂಗಳೂರು, ಬಿಟ್ಲ, ಬೆಳ್ತಂಗಡಿ, ಸುಳ್ಯ ಗೌಡ ಸಮಾಜ ನಮ್ಮ ಸಮಾಜದ ಹುಡುಗ ಮುಂದೆ ಬರಬೇಕೆಂದು ಶ್ರಮಿಸಿದ್ದಾರೆ. ಇದಕ್ಕೆ ಸರಿಯಾಗಿ ಸಮಾಜದ ಋಣ ತೀರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. ರಾಜಕೀಯ ಆರಂಭ ಆಗಬೇಕೆಂದ್ರೆ ಒಂದಷ್ಟು ಹಿರಿಯರ ಯೋಗದಾನವನ್ನು ಕೂಡ ನಾವು ಸ್ಮರಿಸಬೇಕಾಗ್ತದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಒಂದು ಗೌಡ ಸಮಾಜ ಒಂದು ಸಾತ್ವಿಕ ಸಮಾಜ, ಯಾರ ಮೇಲೂ ಸವಾರಿ ಮಾಡುವಂತ ಸಮಾಜ ಅಲ್ಲ, ನಾಯಕತ್ವಕ್ಕಾಗಿ ಸ್ಪರ್ಧೆ ಮಾಡಿದಂತ ಪೈಪೋಟಿ ನೀಡಿದಂತ ಸಮಾಜ ಅಲ್ಲ, ಸ್ವಾಭಿಮಾನದಿಂದ ಒಂದಷ್ಟು ಈ ಸಮಾಜದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಒಂದಷ್ಟು ನಾಯಕರು ಇವತ್ತು ಉಲ್ಲೇಖ ಮಾಡಿದ್ರೆ ಡಿವಿ ಸದಾನಂದ ಗೌಡರು ಇರ್ಬೋದು, ಕೂಜುಗೋಡು ವೆಂಕಟರಮಣ ಗೌಡರು ಇರ್ಬೋದು, ಸುಬ್ರಹ್ಮಣ್ಯ ಗೌಡರು ಇರ್ಬೋದು, ಇಂಥ ಶಾಸಕರಾಗಿ ಹೋದಂತ ವ್ಯಕ್ತಿಗಳನ್ನು ನಾವು ಗಮನಿಸಿದಾಗ ಅವರು ಕೇವಲ ಒಬ್ಬ ಶಾಸಕನಾಗಿ ಕೆಲಸ ಮಾಡಿಲ್ಲ, ಇಡೀ ಸಮಾಜದ ಏಳಿಗೆಗಾಗಿ ತಮ್ಮನ್ನು ತಾವು ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷ ನಾಗಪ್ಪ ಗೌಡ ಬೊಮ್ಮೆಟ್ಟಿ, ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿ ರವಿ ಮುಂಗ್ಲಿಮನೆ, ಸಂಘದ ಖಜಾಂಚಿ ಶ್ರೀಧರ್ ಗೌಡ ಕಣಚಾಲು, ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯ ಜಿನ್ನಪ್ಪ ಗೌಡ ಮಲಮೇಲು, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ನಿತ್ಯಾನಂದ ಮುಂಡೋಡಿ, ಯುಪಿ ರಾಮಕೃಷ್ಣ ಗೌಡ ಮೊದಲಾದವರು ಉಪಸ್ಥಿತರಿದ್ದರು. ಅನಿಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.